ಮಂಗಳೂರಿನ ಫೇಮಸ್ ಪೇಪರ್ ಥರ ತೆಳ್ಳಗಿನ ನೀರು ದೋಸೆ ಮಾಡೋದು ಆ್ಯಕ್ಚುಲ್ ಆಗಿ ತುಂಬ ಸುಲಭ. ಆದರೆ ತುಂಬ ಜನರಿಗೆ ಕರೆಕ್ಟಾದ ಪ್ರಮಾಣದಲ್ಲಿ ಹಿಟ್ಟನ್ನು ಕಲಿಸ್ಕೊಳ್ಳೋದು, ಕರೆಕ್ಟಾಗಿ ದೋಸೆ ಹಾಕ್ಕೊಳ್ಳೋದು, ಅಂಟದಾಗಿ ದೋಸೆನ ರೆಡಿ ಮಾಡೋದು, ಪೇಪರ್ ಥರ ತೆಳ್ಳಗೆ ನೆಟ್ ಥರ ದೋಸೆ ಮಾಡೋ ವಿಧಾನ ಗೊತ್ತಿಲ್ಲ. ಇವತ್ತಿನ ವಿಡಿಯೋದಲ್ಲಿ ನೀರು ದೋಸೆಯ ಎಲ್ಲ ಸೀಕ್ರೆಟ್ ಟಿಪ್ಸನ್ನು ಹೇಳ್ಕೊಡ್ತಾ ಇದ್ದೀನಿ. ಇದರಿಂದ ಯಾರು ಬೇಕಾದರೂ ಸುಲಭವಾಗಿ ನೀರು ದೋಸೆನ ಮಾಡ್ಕೋಬೋದು. ಸರಿ, ಹಾಗಾದರೆ ಈ ವಿಶೇಷವಾಗಿರುವಂಥ ರೆಸಿಪಿನ ಹೇಗೆ ಮಾಡೋದು ಅನ್ನೋದನ್ನು ನೋಡ್ಕೊಂಬರೋಣ. ಪರ್ಫೆಕ್ಟಾಗಿ ನೀರು ದೋಸೆ ಮಾಡಲಿಕ್ಕೆ ನಾನು 1 ಲೋಟದಷ್ಟು, ನೋಡಿ ಕರೆಕ್ಟಾಗಿ ನೋಡ್ಕೊಳ್ಳಿ, ಈ ಲೋಟದಲ್ಲಿ ದೊಡ್ಡ ಲೋಟ ಇದು, 1 ಲೋಟದಷ್ಟು ದೋಸೆ ರೈಸನ್ನು ತಗೊಂಡಿದ್ದೇನೆ. ನೀವು ಬೇಕಾದರೆ ಬೆಳ್ತಿಗೆ ಅಕ್ಕಿಯನ್ನು ತಗೋಬೋದು. ಇದನ್ನ 6 ಗಂಟೆ ಮುಂಚೆ ನೀರಲ್ಲಿ ನೆನೆ ಹಾಕಬೇಕು. ನೆನೆ ಹಾಕೋಕ್ಕಿಂತ ಮುಂಚೆ ಚೆನ್ನಾಗಿ ತೊಳೆದು ಬಿಟ್ಟು ನೀರು ಹಾಕಿ ಒಂದು ಪಾತ್ರೆ, ಒಂದು ಮುಚ್ಚಳದಿಂದ ಮುಚ್ಚಿಟ್ಟು ಬಿಟ್ಬಿಡಿ. ನೆಕ್ಸ್ಟ್ ಡೇ ಆ ನೀರನ್ನು ಬಸಿದ್ಬಿಟ್ಟು, ಅಂದರೆ ನೀರನ್ನು ನೀವು ಚೆಲ್ಬಿಡಿ, ಆ ನೀರೇನು ಬೇಕಾಗಿಲ್ಲ. ನಾವು ಈ ರೈಸನ್ನು ಮಿಕ್ಸಿಗೆ ಹಾಕಿ ರುಬ್ಕೋಬೇಕಾಗುತ್ತೆ. ನೀರನ್ನು ಬಸಿದ್ಬಿಟ್ಟು ರೈಸನ್ನು ಮಿಕ್ಸಿಗೆ ಹಾಕ್ಕೊಳ್ಳಿ. ರೈಸ್ ರುಬ್ಲಿಕ್ಕೆ ನಾವು ಯಾವ ಲೋಟದಲ್ಲಿ ಅಕ್ಕಿ ತಗೊಂಡಿದ್ದೀವೋ ಆ ಲೋಟದಲ್ಲಿ ಅರ್ಧ ಗ್ಲಾಸಷ್ಟು ನೀರನ್ನು ಹಾಕೋಬೇಕಾಗುತ್ತೆ. ರುಬ್ಬುವಾಗ 1 ಲೋಟ ಅಕ್ಕಿ ತಗೊಂಡಿದ್ರೆ ಅರ್ಧ ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ಳಿ. ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪು, 1 ಹಿಡಿಯಷ್ಟು ಕಾಯಿ ತುರಿ, ಇಷ್ಟು ಸಾಕು. ಇಷ್ಟನ್ನು ಹಾಕಿಬಿಟ್ಟು ಫಸ್ಟ್ 1 ರೌಂಡು ನೀಟಾಗಿ ರುಬ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಒಂದ್ಸರಿ ಓಪನ್ ಮಾಡಿಬಿಟ್ಟು ಚೆಕ್ ಮಾಡ್ಕೊಳ್ಳಿ. ನೋಡಿ, ಯಾವುದೇ ಕಾರಣಕ್ಕೆ ಈ ಥರ ತರಿ ಇರಬಾರ್ದು. ಇದು ನೀರು ದೋಸೆಗೆ ಬೇಕಾಗುವ ಹಿಟ್ಟಲ್ಲ. ಇನ್ನು ಇದನ್ನ ಮತ್ತೊಂದು ರೌಂಡು ನೀಟಾಗಿ ನೈಸಾಗಿ ರುಬ್ಕೋಬೇಕು. ಕೈಯಲ್ಲಿ ಅಂಟೋ ಥರ, ಈ ಥರ ಮುಟ್ಟಿದರೆ ಅಂಟೋ ಥರ ನೈಸು ಸಾಫ್ಟಾಗಿ ರುಬ್ಕೋಬೇಕು. ಇದೇ ಮೇನ್ ಟಿಪ್. ನೀರು ದೋಸೆ ಪರ್ಫೆಕ್ಟಾಗಿ ಬರಬೇಕು ಅಂತಂದರೆ ಅಕ್ಕಿ ಹಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡಬೇಕು. ನೈಸಾಗಿ ರುಬ್ಕೊಂಡಾದ ನಂತರ ಅದನ್ನೊಂದು ಮಿಕ್ಸಿಂಗ್ ಬೌಲಿಗೆ ಹಾಕ್ಕೊಳ್ಳಿ. ಇದೀವಾಗ ನಾವು 1 ಲೋಟ ಅಕ್ಕಿಗೆ ಅರ್ಧ ಲೋಟ ನೀರು ಹಾಕಿ ಕಲಸಿದ, ಅಂದರೆ ರುಬ್ಬಿದ ಮಿಕ್ಸ್. ಇದಕ್ಕೆ ಈಗ ಕಲಿಸ್ಕೊಳ್ಳೋಕ್ಕೆ ನಾವು ರೈಸ್ ತಗೊಂಡಂತಹ ಲೋಟದಲ್ಲಿ ಮೊದಲಿಗೆ 1.5 ಗ್ಲಾಸಷ್ಟು ನೀರನ್ನು ಹಾಕೋಣ. ಫಸ್ಟ್ 1 ಗ್ಲಾಸ್ ಹಾಕಿದೆ, ಅನಂತರ ಈಗ ಅರ್ಧ ಗ್ಲಾಸಷ್ಟು ನೀರನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಬಿಗಿನರ್ಸ್ ಆದರೆ ಈ ಹದ ಸಾಕು. ಇದು ಪರ್ಫೆಕ್ಟ್ ಆಗಿದೆ. ಇವಾಗ ನೀವು ದೋಸೆ ಹಾಕೋಬಹುದು. ನೀವು ಎಕ್ಸ್ಪರ್ಟ್ ಆಗಿದ್ರೆ ಇನ್ನೂ ಒಂದು ಅರ್ಧ ಗ್ಲಾಸ್ ನೀರನ್ನು ಸೇರಿಸ್ಕೋಬಹುದು. ಇನ್ನೊಂದು ಟಿಪ್ಸ್ ಹೇಳ್ಕೊಡ್ತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಅಥವಾ 2 ಟೇಬಲ್ ಸ್ಪೂನಷ್ಟು ಕೋಕೋನಟ್ ಆಯಿಲನ್ನು ಈ ಹಿಟ್ಟಿಗೆ ಸೇರಿಸ್ಕೊಳ್ಳಿ. ಯಾಕಂತಂದರೆ ನಾವು ಊರಲ್ಲೆಲ್ಲ ಏನು ಮಾಡ್ತಾ ಇದ್ದೀವಿ, ಕಬ್ಬಿಣದ ಕಾವಲಿಯಲ್ಲಿ ದೋಸೆ ಹುಯ್ಯುವಾಗ ಚೆನ್ನಾಗಿ ಎಣ್ಣೆ ಹಂಚಿಗೆ ಎಣ್ಣೆ ಹಾಕಿಬಿಟ್ಟು ನೀರು ದೋಸೆ ಹುಯ್ದರೆ ಪರ್ಫೆಕ್ಟಾಗಿ ಸಾಫ್ಟಾಗಿ ನೀರು ದೋಸೆ ಬರ್ತಾಯಿತ್ತು. ಇವಾಗ ನಾನ್ ಸ್ಟಿಕ್ ತವನ ಯೂಸ್ ಮಾಡೋದ್ರಿಂದ ನಾವು ಹಿಟ್ಟಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡ್ರೆ ದೋಸೆ ಮೆದುವಾಗಿ ಬರುತ್ತೆ, ಚೆನ್ನಾಗಿ ಹುಯ್ಯೋದಕ್ಕೆ ಕೂಡ ನಮಗೆ ಅನುಕೂಲ ಆಗುತ್ತೆ. ಆದ್ದರಿಂದ ಹಿಟ್ಟಿಗೆ 2 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಆಮೇಲೆ ಮ್ಯಾಜಿಕ್ ನೋಡಿ, ತುಂಬಾ ಚೆನ್ನಾಗಿ ನೀರು ದೋಸೆ ಬರುತ್ತೆ. ಹಿಟ್ಟು ರೆಡಿಯಾಗಿದೆ, ಪರ್ಫೆಕ್ಟ್ ಮೆಷರ್ಮೆಂಟಲ್ಲಿ ಹಿಟ್ಟು ರೆಡಿಯಾಗಿದೆ. ಮತ್ತೊಂದು ಸರಿ ಹೇಳ್ತಾ ಇದ್ದೀನಿ, 1 ಗ್ಲಾಸ್ ಅಕ್ಕಿಗೆ ರುಬ್ಲಿಕ್ಕೆ ಮತ್ತು ಕಲಸಲಿಕ್ಕೆ ಟೋಟಲ್ ಆಗಿ 2.5 ಗ್ಲಾಸಷ್ಟು ನೀರನ್ನು ಯೂಸ್ ಮಾಡಿದ್ದೇನೆ ನಾನು. ಇವಾಗ ದೋಸೆ ಹುಯ್ಯುವಂತಹ ಹೆಂಚನ್ನು ಅಥವಾ ನಾನ್ ಸ್ಟಿಕ್ ಬೇಕಾದರೂ ಓಕೆ, ಅಥವಾ ಕಬ್ಬಿಣದ ಕಾವಲಿ ಬೇಕಾದರೂ ಓಕೆ, ಅದನ್ನ ಬಿಸಿ ಮಾಡ್ಕೊಳ್ಳಿ. ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಬಿಸಿ ಮಾಡ್ಕೊಳ್ಳಿ. ಬಿಸಿ ಮಾಡಿದ ನಂತರ ಈರುಳ್ಳಿಯಲ್ಲಿ ಕೋಕೋನಟ್ ಆಯಿಲ್ ಅಥವಾ ಕುಕ್ಕಿಂಗ್ ಆಯಿಲನ್ನು ಈ ಥರ ಹಾಕ್ಕೊಂಡು ನಾವು ತವದ ಮೇಲೆ ಸ್ಪ್ರೆಡ್ ಮಾಡಬೇಕಾಗುತ್ತೆ. ಯಾಕೆ ಈರುಳ್ಳಿ ಅಂತಂದರೆ ದೋಸೆ ಫ್ಲೇವರ್ ಇದೆಯಲ್ಲ ತುಂಬಾ ಚೆನ್ನಾಗಿ ಬರುತ್ತೆ. ದೋಸೆನ ಎಬ್ಬಿಸೋಕೆ ತುಂಬಾ ಈಸಿ ಆಗುತ್ತೆ. ಕರೆಕ್ಟಾಗಿ ತವ ಕಾದ ನಂತರ 1 ಸೌಟಷ್ಟು ಹಿಟ್ಟನ್ನು ತಗೊಂಡು ನೀಟಾಗಿ ನೋಡ್ಕೊಳ್ಳಿ, ಈ ಥರ ಚೆಲ್ಕೊಂಡು ನಾವು ದೋಸೆಯನ್ನು ಹುಯ್ಯಬೇಕಾಗುತ್ತೆ. ಮಿಡ್ಲಲ್ಲಿ ಚೆಲ್ಕೋಬೇಕು. ಅದಾದ ನಂತರ ತವನ ಒಂಚೂರು ಟಿಲ್ಟ್ ಮಾಡಬೇಕು. ಮತ್ತೊಂದು ಸರಿ ತೋರಿಸ್ತಾ ಇದ್ದೀನಿ. ಒಂದು ಸೈಡಿಂದ ಅಥವಾ ಮಿಡ್ಲಿಂದ ಈ ಥರ ಹಿಟ್ಟನ್ನು ಚೆಲ್ಕೊಂಡು ಒಂಚೂರು ಟಿಲ್ಟ್ ಮಾಡಿದರೆ ಎಲ್ಲ ಕಡೆ ದೋಸೆ ಹಿಟ್ಟು ಸ್ಪ್ರೆಡ್ ಆಗುತ್ತೆ. ಸ್ವಲ್ಪ ಕಮ್ಮಿ ಇರೋ ಕಡೆ ಮತ್ತೊಂಚೂರು ಹಿಟ್ಟನ್ನು ಹಾಕೋಬೋದು. ಹಾಕಿಬಿಟ್ಟು ಒಂದು ಮುಚ್ಚಳನ ಮುಚ್ಚಿಟ್ಬಿಡಿ. ಜಸ್ಟ್ ಒಂದು 3-4 ಸೆಕೆಂಡ್ ಮುಚ್ಚಳನ ಮುಚ್ಚಿಟ್ರೆ ಸಾಕು. ಅಷ್ಟರಲ್ಲಿ ಈ ಥರ ಒಂದು ಪಾತ್ರೆ ರೆಡಿ ಮಾಡ್ಕೊಳ್ಳಿ. ಇದು ಅನ್ನ ಬಸಿಯುವಂಥ ಪಾತ್ರೆ ಮಗುಚಿಟ್ಟಿದ್ದೇನೆ, ಅಥವಾ ಊರಲ್ಲಿ ಕುಡುಪು ಅಂತ ಬರುತ್ತೆ, ಅದು ಕೂಡ ಯೂಸ್ ಮಾಡ್ತೀವಿ. ಇದು ಯಾಕೆ ಅಂತ ಆಮೇಲೆ ಹೇಳ್ತೀನಿ. 3-4 ಸೆಕೆಂಡ್ ಆದ ನಂತರ ಮುಚ್ಚಳನ ತೆಗೆದ್ಬಿಡಿ. ದೋಸೆ ನೀಟಾಗಿ ಕಾದಿರುತ್ತೆ. ನಮಗೆ ನೀರು ದೋಸೆ ಕಾಯಲಿಕ್ಕೆ ಒಂದು 10 ಸೆಕೆಂಡ್ ಕೂಡ ಬೇಕಾಗಿಲ್ಲ. ತವ ನೀಟಾಗಿ ಕಾದಿದ್ರೆ ಪರ್ಫೆಕ್ಟಾಗಿ ದೋಸೆ ಹುಯ್ಯೋದಕ್ಕೂ ಆಗುತ್ತೆ, ಹಾಗೆಯೇ ಎಬ್ಬಿಸಲಿಕ್ಕೆ ಕೂಡ ನೀಟಾಗಿ ಬರುತ್ತೆ. ಹಾಗೆಯೇ ಈ ಥರ ನೋಡಿ ತೂತಾಗಿ
ನೆಟ್ಟು ಥರ ಪರ್ಫೆಕ್ಟಾಗಿ ದೋಸೆ ಆಗುತ್ತೆ. ಈ ದೋಸೆನ ತೆಗೆದ್ಬಿಟ್ಟು ನಾವು ರೆಡಿ ಮಾಡಿಟ್ಟಿದ್ವಲ್ಲ ಒಂದು ಪಾತ್ರೆ ಹೋಲಿರುವಂಥದ್ದು ಅದರ ಮೇಲೆ ಹಾಕ್ಕೊಳ್ಳಿ. ಇದು ಯಾಕೆಂತಂದರೆ ನಿಮಗೆ ಸ್ವಲ್ಪ ಹೊತ್ತಾದ ನಂತರ ಒಂದು 3 ಸೆಕೆಂಡ್ ಬಿಟ್ಟು ಇದನ್ನ ಫೋಲ್ಡ್ ಮಾಡಿಡ್ಬೋದು. ಯಾಕೆಂತಂದರೆ ದೋಸೆ ಅಂಟ್ಕೊಳ್ಳಲ್ಲ, ಇಲ್ದಿದ್ರೆ ನೀರು ದೋಸೆ ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ ನೋಡಿ. ಈ ಥರ ನೀವು ಒಂದು ಪ್ಲೇಟಲ್ಲಿ ದೋಸೆನ ಸ್ಪ್ರೆಡ್ ಮಾಡಿ ಇಡೋದ್ರಿಂದ ಸ್ವಲ್ಪ ಹೊತ್ತು ದೋಸೆ ಅಂಟ್ಕೊಳ್ಳಲ್ಲ. ಊರ ಕಡೆ ಕುಡುಪು ಅಂತಾರಲ್ವ, ಅದನ್ನ ಕೂಡ ಯೂಸ್ ಮಾಡ್ತಾರೆ. ಬಟ್ ನಮ್ಗೆ ಅದು ಬ್ಯಾಂಗ್ಳೂರಲ್ಲಿ ಸಿಕ್ಕಿಲ್ಲದಿದ್ರೆ ಒಂದು ಪ್ಲೇಟ್ ಬೇಕಾದರೂ ಆಗ್ಬೋದು, ಅಥವಾ ಈ ಥರ ನಾನು ತೋರಿಸ್ನಲ್ಲ ಆ ಥರ ಪಾತ್ರೆ ಬೇಕಾದರೂ ಆಗ್ಬೋದು. ಅದರಲ್ಲಿ ದೋಸೆ ತೆಗೆದು ಹಾಕಿ ಸ್ಪ್ರೆಡ್ ಮಾಡಿಟ್ಬಿಡಿ. ನೋಡಿ ಒಂಚೂರಾದರೂ ಅಂಟ್ಕೊಂಡಿದೆಯಾ? ನೀವೇ ಕಣ್ಣಾರೆ ನೋಡ್ತಾ ಇದ್ದೀರಾ, ಎಲ್ಲೂ ಒಂದು ಚೂರು ದೋಸೆ ಅಂಟ್ಕೊಂಡಿಲ್ಲ ನೋಡಿ. ಪರ್ಫೆಕ್ಟಾಗಿ ತೂತಾಗಿ ಎಷ್ಟು ಚೆನ್ನಾಗಿ ಪರದೆ ಥರ ಬಂದಿದೆ ನೋಡಿ ದೋಸೆ. ತುಂಬ ಮೆತ್ತಗೆ ತೆಳ್ಳಗೆ ಕೂಡ ಬಂದಿದೆ. ಯಾವುದಾದ್ರೂ ನಾನ್ ವೆಜ್ ಗ್ರೇವಿ ಇರುತ್ತಲ್ವ ಅದರ ಜೊತೆ ಅಥವಾ ಚಟ್ನಿ ಜೊತೆ ಸಖತ್ತಾಗಿರುತ್ತೆ. ನಾನ್ ವೆಜ್ ಗ್ರೇವಿ ಜೊತೆ ಅಂತೂ ಕೇಳಿಬಿಡಿದ್ರೆ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ. ಇನ್ನೊಂದು ಟಿಪ್ಸನ್ನು ಹೇಳ್ತೀನಿ, ಯಾವತ್ತು ನೀವು ತವಾ ಕಾಯದೆ ದೋಸೆ ಹಾಕಿದರೆ ಏನಾಗುತ್ತೆ ಅಂತ ಹೇಳ್ತೀನಿ ನೋಡಿ. ಸ್ಪ್ರೆಡ್ ಮಾಡೋಕ್ಕಾಗಲ್ಲ. ತವಾ ಕಾಯದೆ ದೋಸೆ ಹಾಕಿದರೆ ಈ ಥರ ಬರುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ತವನ ನೀಟಾಗಿ ಕಾಯಿಸ್ಕೊಂಡೇ ನೀವು ದೋಸೆ ಹಾಕಬೇಕು. ಅದಾದ ನಂತರ ನೀವು ಒಂದು ದೋಸೆ ಹಾಕಿದ ನಂತರ ಇನ್ನೊಂದು ದೋಸೆ ಹಾಕುವಾಗ ಹಿಟ್ಟನ್ನು ಮೇಲಿಂದ ಕಲಿಸ್ಕೊಂಡು ತಗೊಳ್ಳಿ. ಮೇಲಿಂದ ಕಲಿಸ್ಕೊಂಡು ಹಿಟ್ಟನ್ನು ತಗೊಳ್ಳಿ. ಒಂದು 3-4 ದೋಸೆ ಆದ ನಂತರ ಫುಲ್ ತಳದಿಂದ ಹಿಟ್ಟನ್ನು ಕಲಿಸ್ಕೊಂಡು ದಪ್ಪ ಆಗಿದ್ರೆ ಒಂದು 3-4 ಟೇಬಲ್ ಸ್ಪೂನಷ್ಟು ನೀರನ್ನು ಹಾಕ್ಕೊಂಡು ಮತ್ತೆ ಮಿಕ್ಸ್ ಮಾಡಿಕೊಂಡು ನೆಕ್ಸ್ಟ್ ದೋಸೆ ಹುಯ್ಬೇಕು. ಇಷ್ಟೇ. ಈ ಟಿಪ್ಸನ್ನು ಫಾಲೋ ಮಾಡಿದರೆ ಯಾರು ಬೇಕಾದರೂ ಪರ್ಫೆಕ್ಟ್ ಆಗಿರುವಂಥ ನೀರು ದೋಸೆನ ಮಾಡ್ಬೋದು. ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಬೇರೆಯವರಿಗೆ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.